ನಮಸ್ಕಾರ. ನಾನು ಶೇಷಾಚಲಂ ಆಸ್ಟ್ರೋ ಗೈಡ್ ಮೈಸೂರು ಕನ್ನಡ ಚಾನೆಲಿಂದ ಮಾತಾಡ್ತಾ ಇದ್ದೀನಿ. ಈಗ ಒಂದಷ್ಟು ದಿವಸಗಳ ಹಿಂದೆ ನಾನು ಕರ್ಕ ರಾಶಿಯ ಬಗ್ಗೆ ಮಾತಾಡಿದ್ದೆ. ಇದರ ಮಧ್ಯ ಭತ್ತದ ಇದೊಂದು ಸೀಸನ್, ಅಂದರೆ ಇದೊಂದು ಋತು ಆಗಿರೋದ್ರಿಂದ ನಾವು ನಾಟಿ ಮಾಡುವಂಥದ್ದು. ನಾನು ವ್ಯವಸಾಯಿ ಆಗಿರೋದ್ರಿಂದ, ಫಾರ್ಮರ್ ಆಗಿರೋದ್ರಿಂದ, ನನಗೆ ವ್ಯವಸಾಯದ ಒಂದು ಆಸೆ ಇರೋದ್ರಿಂದ, ಆಸಕ್ತಿ ಇರೋದ್ರಿಂದ ಒಂದು ಭತ್ತ ನಾಟಿ ಮಾಡೋದ್ರಲ್ಲಿ ಸ್ವಲ್ಪ ತೊಡಗಿದೆ. ಸೊ ಹಾಗಾಗಿ ನನಗೆ ಒಂದು 10 ದಿವಸ ಕಷ್ಟ ಆಯಿತು ಮಾಡೋದಕ್ಕೆ. ಇವತ್ತಿಂದ ಕ್ರಮೇಣವಾಗಿ ಪ್ರತಿ ವಾರದಲ್ಲಿ 3 ದಿವಸ ಆಗುವಂಗೆ ಈ ಥರ ಒಂದು ವಿಡಿಯೋಗಳನ್ನು ಮಾಡಿ ಜಾತಕದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. ಇವತ್ತು ಸಿಂಹರಾಶಿಯ ಬಗ್ಗೆ ಮಾತಾಡೋಣ. ಸಿಂಹರಾಶಿ ಬಂದು ನಮ್ಮ ಕಾಲಪುರುಷನಿಂದ 5ನೇ ರಾಶಿ, ಅಂದರೆ ಮೇಷ, ವೃಷಭ, ಮಿಥುನ, ಕರ್ಕ, ಅಂದರೆ 4 ರಾಶಿ ಆಯಿತು. ಅದಾದ ನಂತರ ಸಿಂಹರಾಶಿ. ಸಿಂಹರಾಶಿ ಬಂದು ಸ್ಥಿರ ರಾಶಿ, ಅಗ್ನಿತತ್ವ ರಾಶಿ. ಅಂದರೆ ಅದರಲ್ಲಿ 3 ಅಗ್ನಿತತ್ವ ರಾಶಿಗಳಲ್ಲಿ ಇದು 2ನೇ ಅಗ್ನಿತತ್ವ ರಾಶಿ. ಇದನ್ನು ನಾವು ಜಠರಾಗ್ನಿ ಅಂತ ಕರಿತೀವಿ. ಅಂದರೆ ಒಳಗಡೆ ಪಚನ ಶಕ್ತಿಗೆ ಬೇಕಾಗಿರುವಂಥ, ಅಂದರೆ ಪಾಚನ ಆಗೋದಕ್ಕೆ ಬೇಕಾಗಿರೋದು, ಅಂದರೆ ಡೈಜೆಸ್ಟ್ ಆಗೋದಕ್ಕೆ, ನಮ್ಮ ಊಟ ಮಾಡಿರೋದನ್ನ ಅರಗಿಸ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಬೈಲ್ ಜ್ಯೂಸ್, ನಮ್ಮ ಲಿವರಿಂದ ಬರುವಂತಹ ಬೈಲ್ ಜ್ಯೂಸ್, ಇದಕ್ಕೆ ಪಿತ್ತಕೋಶದಿಂದ ಬರುವಂತಹ ಪಿತ್ತ ರಸಕ್ಕೆ ಇದು ಮೊದಲನೆಯ ಒಂದು ಆದ್ಯತೆಯನ್ನು ಕೊಡುತ್ತೆ. ದಿಸ್ ಇಸ್ ದಿ 5th ಹೌಸ್, ಅಂದರೆ 5ನೇ ಮನೆ. ಇದು ಹೃದಯಕ್ಕೂ ಇದೇ ಒಂದು ಕಾರಕತ್ವ. ಇದರ ಕಾರಕತ್ವದಲ್ಲಿ ಹೃದಯವೂ ಬರುತ್ತೆ. ಯಾಕೆ ಅಂತಂದರೆ ಪಂಚಮ ಆಯಿತು, 5ನೇ ಮನೆ ಆಯಿತು, ಹೃದಯ ಆಯಿತು, ಜೊತೆಗೆ ಅಧಿಪತಿ ಬಂದು ಸೂರ್ಯ. ಇದಕ್ಕೆ ಸೂರ್ಯ ಅಧಿಪತಿ ಆಗಿರೋದ್ರಿಂದ ಹೃದಯಕ್ಕೆ ಅಧಿಪತಿನೂ ಸೂರ್ಯ, ಪಂಚಮಕ್ಕೆ ಅಧಿಪತಿನೂ ಹೃದಯ ಆಗಿರೋದ್ರಿಂದ, ಹಾಗಾಗಿ ಹೃದಯವನ್ನು ಕಾಲಪುರುಷನಿಂದ ನೋಡೋದು ನಾವು ಪಂಚಮದಲ್ಲಿ, ಅಂದರೆ ಸಿಂಹರಾಶಿಯಲ್ಲಿ ನೋಡ್ತೀವಿ. ನಾನು ಹೇಳ್ದಂಗೆ ಇದು ಸ್ಥಿರ ರಾಶಿ, ಭಾಳ ಗಂಭೀರತೆಯನ್ನು ಹೊಂದಿರುವಂಥ ರಾಶಿ. ಭಾಳ ಜನ ಗಂಭೀರವಾಗಿರ್ತಾರೆ, ಜಾಸ್ತಿ ಮಾತಾಡೋದಿಲ್ಲ. ಆದರೆ ಒಂದಿದೆ ಇವರಲ್ಲಿ, ಏನಂದರೆ ಮರ್ಯಾದೆಯನ್ನು ಕೊಟ್ಟು ಮರ್ಯಾದೆಯನ್ನು ತಗೊಳ್ಳಿ ಅನ್ನುವಂತಹ ಒಂದು ಬುದ್ಧಿ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಮರ್ಯಾದೆ ಕೊಡದೇ ಇದ್ದರೆ ಅವ್ರಿಗೆ ಒಂದು ಸ್ವಲ್ಪ ಮನಸ್ಸು ಬೇಜಾರಾಗುತ್ತೆ. ಅಂದರೆ ಸೋಷಿಯಲ್ ರೆಸ್ಪೆಕ್ಟ್ ಅಂತೀವಲ್ಲ, ಲೋಕದಲ್ಲಿ ಎಲ್ಲೆಲ್ಲಿ ನಾವು ಇದ್ದೀವಿ ಆ ಒಂದು ಕಮ್ಯುನಿಟಿ, ಅದೊಂದು ಆ ಜಾಗದಲ್ಲಿ ಅವರಿಗೆ ತಕ್ಕ ಮರ್ಯಾದೆ ಆದರೆ ಅವರು ಭಾಳ ಸುಖವಾಗಿರ್ತಾರೆ. ಜೊತೆಗೆ ಇವ್ರಿಗೆ ಭಾಳ ಕೋಪ ಜಾಸ್ತಿ. ಕೋಪ ಮುಂಗೋಪ ಅಲ್ಲ, ಕೋಪ ಅಂದರೆ ದೇ ಆರ್ ನಾಟ್ ಹ್ಯಾವಿಂಗ್ ಮುಂಗೋಪ ಅಂದರೆ ಏನು ಹೇಳ್ತೀವಿ, ಶಾರ್ಟ್ ಟೆಂಪರ್ ಅಂತೀವಿ. ಶಾರ್ಟ್ ಟೆಂಪರ್ ಇಲ್ಲ ಇವರಿಗೆ, ಕೋಪ ಇದೆ. ಒಳಗಡೆ ಒಳ್ಳೆ ಕೋಪ ಇರುತ್ತೆ, ಭಾಳ ಬಿಸಿಯಾಗಿರ್ತಾರೆ, ನೋಡೋಕೆ ಒಳ್ಳೆ ಕೆಂಪಗಿರ್ತಾರೆ, ಗುಂಗುರು ಕೂದಲು, ನೋಡೋಕೆ ತುಂಬ ಚೆನ್ನಾಗಿರ್ತಾರೆ, ಸದೃಢವಾಗಿರ್ತಾರೆ. ಸಿಂಹ ಅಂದ್ರೇನು, ಅದರ ನಾವು ಹೇಳ್ತೀವಲ್ಲ, ಸಿಂಹದ ಸೊಂಟ ಕೈ ಒಳಗಡೆ ಎರಡು ಕೈ ಹಿಡಿದ್ರೆ ಹಿಂಗೆ ಸಿಕ್ಕಾಕೊಳ್ಳುತ್ತೆ ಅಂತ. ಸೊ ಅಷ್ಟು ಸಣ್ಣ ಸೊಂಟ, ಚೆನ್ನಾಗಿರ್ತಾರೆ ನೋಡೋಕ್ಕೆ, ಭಾಳ ಬಲಿಷ್ಠವಾದಂತಹ ಮೈಕಟ್ಟು, ಮೇಲ್ಭಾಗ ತುಂಬ ಚೆನ್ನಾಗಿರುತ್ತೆ. ಮೀಡಿಯಂ ಸ್ಟೇಚರ್, ಅಂದರೆ ತುಂಬ ಉದ್ದ ಏನಿರಲ್ಲ ಇವರು, ಆದರೆ ಮೈಕಟ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೆ ಭಾಳ ಸುಂದರವಾಗಿರ್ತಾರೆ. ಹೆಂಗಸೇ ಆಗಲಿ ಗಂಡಸೇ ಆಗಲಿ ಅವರ ಒಂದು ಶರೀರದಲ್ಲಿ ಸೌಖ್ಯ ಚೆನ್ನಾಗಿರುತ್ತೆ, ಅಂದರೆ ಹೆಲ್ತ್ ಇಸ್ ಗುಡ್, ತುಂಬ ಚೆನ್ನಾಗಿರ್ತಾರೆ. ಜೊತೆಗೆ ಇವರುಗಳಲ್ಲಿ ಓದುವಂತಹ ಇಚ್ಛೆ ಜಾಸ್ತಿ. ಯಾಕೆ ಅಂತಂದರೆ ಸಿಂಹರಾಶಿಯಿಂದ 5ನೇ ರಾಶಿ ನಾವು ಓದುವಂತಹ ರಾಶಿ ಅಂತ ತಗೊಂಡ್ರೆ ಅದು ಬಂದು ಸಿಂಹ, ಅದಾದಮೇಲೆ ಕನ್ಯಾ, ತುಲಾ, ವೃಶ್ಚಿಕ ಹಾಗೂ ಧನಸ್ಸು. ಅಂದರೆ 5ನೇ ರಾಶಿ ಬಂದು ಗುರುವಿನ ರಾಶಿ. ಅದು ಬಂದು ಕಾಲಪುರುಷನಿಂದ 9ನೇ ಮನೆ. ಈ 1, 5, 9 ಈ ಒಂದು ರಾಶಿಗಳು ಭಾಳ ಚೆನ್ನಾಗಿರುವಂಥ ಅಗ್ನಿತತ್ವ ರಾಶಿಗಳಾಗಿರೋದ್ರಿಂದ ಇವರಿಗೆ ವ್ಯಾಪಾರದಲ್ಲಿ ಆಸಕ್ತಿ ಭಾಳ ಜಾಸ್ತಿ. ವ್ಯಾಪಾರ ಮಾಡಬೇಕು, ಇಲ್ಲಾಂದರೆ ಗೌರ್ಮೆಂಟ್ ಹುದ್ದೆಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡಬೇಕು ಅಂತ. ಹಾಗಾಗಿ ಸಿಂಹರಾಶಿಯಲ್ಲಿ ಹುಟ್ಟಿದವ್ರಿಗೆ ಡಾಕ್ಟರ್ ಆಗೋದಾಗಲಿ, ವ್ಯಾಪಾರಸ್ಥರಾಗೋದಾಗಲಿ, ತುಂಬ ಅಂದರೆ ಈ ಫಾರಿನ್ ಬಿಸ್ನೆಸ್ ಮಾಡೋದಾಗಲಿ, ಲಿಕ್ವಿಡ್ ಕ್ಯಾಶ್ ಹ್ಯಾಂಡಲ್ ಮಾಡೋದು, ಅಂದರೆ ನಾವು ಫೋರೆಕ್ಸ್ ಎಕ್ಸ್ಚೇಂಜ್ ಅಂತೀವಿ, ಬ್ಯಾಂಕಲ್ಲಿ ಇರೋದಾಗಲಿ, ಇಂಥದ್ದೆಲ್ಲ ಭಾಳ ಸುಲಭವಾಗಿ ಇವರಿಗೆ ಕೆಲಸ ಸಿಗುವಂಥದ್ದು. ಜೊತೆಗೆ ಇದೇ ಸಿಂಹರಾಶಿ ಅಧಿಪತಿ ಆಗಿರುವಂತಹ ಸೂರ್ಯ ಒಂದು ಸ್ವಲ್ಪ ಏನಾದರೂ ಕಷ್ಟದಲ್ಲಿ ಕೂತಿದ್ರೆ, ಅಂದರೆ ಈಗ 3ನೇ ಮನೆಯಲ್ಲಿ ಡೆಬಿಲಿಟೇಟ್ ಆಗ್ತಾನೆ, ಅಂದರೆ ಅವನು ನೀಚ ಸ್ಥಾನವನ್ನು ಹೊಂದ್ತಾನೆ. 3ನೇ ಮನೆ ಅಂದರೆ ಯಾವುದೋ, ಅಲ್ಲಿಂದ ಸಿಂಹ, ಕನ್ಯಾ, ತುಲಾರಾಶಿ. ತುಲಾರಾಶಿಯಲ್ಲಿ ಸೂರ್ಯ ಬಂದು ನೀಚನಾಗ್ತಾನೆ. ಹಾಗೆ ಉಚ್ಚನಾಗಬೇಕು ಅಂತಂದರೆ ಮೇಷರಾಶಿಯಲ್ಲಿ ಉಚ್ಚನಾಗ್ತಾನೆ,
ಆ ಉಚ್ಚನಾಗಿರುವಂತಹ ಸ್ಥಿತಿ ಬಹಳ ಚೆನ್ನಾಗಿರುವಂತಹ ಗಟ್ಟಿ ಸ್ಥಿತಿ ಆಗ್ಬಿಡುತ್ತೆ. ಯಾಕಂದರೆ 9ನೇ ಮನೆಯಲ್ಲಿ 9 ಮತ್ತು 10ನೇ ಮನೆಯ ಹತ್ರ ಹೋದಾಗ ಸೂರ್ಯನಿಗೆ ದಿಗ್ಬಲ ಬರುತ್ತೆ. ದಿಗ್ಬಲ ಬಂದಾಗ ಬಹಳ ಸದೃಢವಾಗ್ಬಿಡುತ್ತೆ ಸೂರ್ಯ. ಈ ಒಂದು ಬಲಿಷ್ಠ ಸೂರ್ಯ ಅವ್ರಿಗೆ ಬಹಳ ಭಾಗ್ಯೋದಯವನ್ನು ಕೊಡುತ್ತೆ. ಇದಕ್ಕೆ ಮಹಾಭಾಗ್ಯ ಯೋಗದಲ್ಲಿ ಒಂದು ಯೋಗ ಆಗುತ್ತೆ. 3ನೇ ಮನೆಯಲ್ಲಿ ಯಾವಾಗ ಅದು ನೀಚ ಆಗುತ್ತೆ, ಇವ್ರಿಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ಬಿಡುತ್ತೆ. ಅಂದರೆ ಆತ್ಮಸ್ಥೈರ್ಯ ಕಮ್ಮಿ ಆಗ್ಬಿಡುತ್ತೆ, ಆತ್ಮಶಕ್ತಿ ಕಮ್ಮಿ ಆಗಿಬಿಡುತ್ತೆ. ಆವಾಗ ಇನ್ನೊಬ್ಬರನ್ನ ಕೇಳಿ ಕೇಳಿ ಮಾಡುವಂತಹ ಒಂದು ಅಭ್ಯಾಸ ಶುರು ಆಗ್ಬಿಡುತ್ತೆ. ಏನೇ ಕೆಲಸ ಮಾಡಬೇಕಾದ್ರೂ ಇನ್ನೊಬ್ಬರನ್ನ ಕೇಳಿ ಕೇಳಿ ಮಾಡುವಂಥದ್ದು. ಇದರಲ್ಲಿ ನೀವು ಮುಖ್ಯವಾಗಿ ಸಿಂಹ ರಾಶಿಯ ಒಂದು ಕಾರಕತ್ವಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ಸಿಂಹ ರಾಶಿ ಅಂತ ಹೇಳಿ ಎಲ್ಲೂ ನೀವು ಖಗೋಳದಲ್ಲಿ ನೀವು ಮಂಡಲದಲ್ಲಿ ನೋಡಿದಾಗ ಏನು ಲೈನ್ ಹಾಕ್ಬಿಟ್ಟು ಯಾರೂ ಇಟ್ಟಿಲ್ಲ ಅಲ್ಲಿ, ಇಲ್ಲೊಂದು ಇಲ್ಲಿಂದ ಇಲ್ಲಿವರೆಗೂ ಸಿಂಹರಾಶಿ ಅಂತ ಎಲ್ಲೂ ಲೈನ್ ಇಲ್ಲ ಅಲ್ಲಿ. ಅಂದರೆ ಅರ್ಥ ಏನು? ಸಿಂಹರಾಶಿ ಅಂದರೆ ಅರ್ಥ ಏನು? ಮಖ, ಪುಬ್ಬ, ಉತ್ತರಾಪಾದಂ ಸಿಂಹ. ಅಂದರೆ ಮಖ ರಾಶಿಯ 4 ಪಾದಗಳು, ಮಖ 1, ಮಖ 2, ಮಖ 3, ಮಖ 4. ಪುಬ್ಬ ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರದ ಮೊದಲನೇ ಪಾದ 1, 2, 3, 4 ಪಾದಗಳು, ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರದ ಮೊದಲನೆಯ ಪಾದ. ಈ 9 ಪಾದಗಳು ಸೇರಿದರೆ, 9 ಅಂಶಗಳು ಸೇರಿದರೆ ಸಿಂಹ ರಾಶಿ ಆಗತ್ತೆ. ಅಂದರೆ ಅರ್ಥ ಏನು? ಸಿಂಹರಾಶಿಯಲ್ಲಿ ಪೂರ್ವ ಭಾಗವಾಗಿರುವಂತಹ ಮಖ ನಕ್ಷತ್ರ ಮತ್ತು ಮಧ್ಯಭಾಗವಾಗಿರುವಂತಹ ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರ. ಪೂರ್ವ ಫಲ್ಗುಣಿ ನಕ್ಷತ್ರ ಈ ರಾಶಿಯ ಮಧ್ಯಭಾಗವನ್ನು ಆವರಿಸಿಕೊಂಡಿರೋದ್ರಿಂದ ಪೂರ್ವ ಫಲ್ಗುಣಿ ನಕ್ಷತ್ರದ ಒಂದು ಕಾರಕತ್ವಗಳು ಈ ರಾಶಿಯಲ್ಲಿ ತುಂಬ ಜೋರಾಗಿ ಕಾಣಿಸುತ್ತೆ. ಅಂದರೆ ಇವರು ತಮ್ಮ ಒಂದು 16ರಿಂದ 26 ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಸುಂದರವಾಗಿರ್ತಾರೆ, ಭಾಳ ಅಟ್ರಾಕ್ಟಿವ್, ಅಂದರೆ ಚರಿಷ್ಮಾ, ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ, ನೋಡೋಕ್ಕೆ ಕೆಂಪಗಿರ್ತಾರೆ. ಸೊ ಹಾಗಾಗಿ ಇದು ಯಾಕೆ ಆ ಥರ ಇರ್ತಾರೆ ಅಂತಂದರೆ, ಪೂರ್ವ ಫಲ್ಗುಣಿ ನಕ್ಷತ್ರ ಬಂದು ಶುಕ್ರನ ನಕ್ಷತ್ರ. ಶುಕ್ರನ ನಕ್ಷತ್ರ ಶುಕ್ರ ಬಂದು ಇವ್ರಿಗೆ ಇದು ಸಿಂಹರಾಶಿಗೆ ಅದೊಂದು ವೈರಿ. ಆದ್ರೂ ಕರ್ಮಸ್ಥಾನಾಧಿಪತಿ ಆಗಿರುವಂತಹ ಶುಕ್ರ, ಅಂದರೆ ಸಿಂಹರಾಶಿಯಿಂದ 10ನೇ ಮನೆ ಆಗಿರುವಂಥದ್ದು ನಮ್ಮ ವೃಷಭ ರಾಶಿ, ಅಲ್ಲಿ ಕರ್ಮಸ್ಥಾನಾಧಿಪತಿ ಆಗಿರುವಂತಹ ಶುಕ್ರನ ಒಂದು ನಕ್ಷತ್ರ ಕೂತಿರೋದ್ರಿಂದ ಇವರಿಗೆ ವ್ಯವಹಾರಗಳಲ್ಲಿ ಆಸಕ್ತಿ, ಬಟ್ಟೆ ವ್ಯವಹಾರ ಆಗಲಿ, ಡಿಸೈನ್ ಆಗಲಿ, ಬೇರೆ ಯಾವುದೇ ಥರ ವ್ಯವಹಾರಗಳಲ್ಲಿ ಆಸಕ್ತಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವತ್ತು ನಕ್ಷತ್ರದಿಂದ ಲೆಕ್ಕ ಹಾಕಬೇಕೇ ಹೊರತು ಸುಮ್ಮನೆ ರಾಶಿ ರಾಶಿ ಅಂತ ಹೇಳಿ ಎಲ್ಲರೂ 0 ಡಿಗ್ರಿಲಿ ಏನಾಗುತ್ತೆ, 29 ಡಿಗ್ರಿಲಿ ಇದ್ರೆ ಏನಾಗುತ್ತೆ, ಈ ಥರ ತಲೆ ಕೆಡಿಸ್ಕೋಬಾರ್ದು. ಯಾವ ನಕ್ಷತ್ರದಲ್ಲಿ ಕೂತಿದೆ, ಆ ನಕ್ಷತ್ರದಿಂದ ಯಾವ ಥರ ಆಗ್ತಾ ಇದೆ ಅನ್ನೋದನ್ನ ನೋಡಿಕೊಂಡು ನಾವು ಮಾಡಬೇಕು. ಇವತ್ತಿನ ಈ ಒಂದು ತರಗತಿನ ಇವತ್ತಿಗೆ ಇಲ್ಲೇ ಮುಗಿಸ್ತೀನಿ. ಹಿಂದೆ ಮಾಡಿರುವಂಥದ್ದೆಲ್ಲ ಚೆನ್ನಾಗಿ ನೋಡಿಕೊಂಡು ಅದನ್ನು ಅರಿತು ಮುಂದೆ ಹೋದರೆ ನಮಗೆ ಮುಂದೆ ಆಗುವಂತಹ ತರಗತಿಗಳಲ್ಲಿ ಸುಲಭ ಆಗುತ್ತೆ. ನಮಸ್ಕಾರ.